ವಿವಿಧ ಬಗೆಯ ಮನರಂಜನೆಯ ಕಂಟೆಂಟ್ಗಳನ್ನು ಹೊಂದಿಕೊಂಡು ವೀಕ್ಷಕರ ಮನಸ್ಸು ಗೆಲ್ತಾ ಇರುವ ವಿ4 ಸ್ಟ್ರೀಮ್ OTTಯಲ್ಲಿ ಮೂಡಿಬರೋದಕ್ಕೆ ಮತ್ತೊಂದು ವಿಭಿನ್ನ ಬಗೆಯ ಕಂಟೆಂಟ್ ತಯಾರಾಗ್ತಾ ಇದೆ. ಅದು ಟು ಆ್ಯಂಡ್ ಮೀ ಎನ್ನುವಂತಹ ತುಳು ವೆಬ್ ಸೀರೀಸ್. ತುಳುನಾಡಿನ ಬಹುಮುಖ ಪ್ರತಿಭೆ ಸೌರಜ್ ಶೆಟ್ಟಿ ಅವರ ನಿರ್ದೇಶನ ಮತ್ತು ನಟನೆಯಲ್ಲಿ ಟು ಆ್ಯಂಡ್ ಮೀ ತುಳು ವೆಬ್ ಸೀರೀಸ್ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಈ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆ ಎನ್ನುವ ಹಾಗೆ ವೆಬ್ ಸೀರೀಸ್ನ ಶೂಟಿಂಗ್ ಆರಂಭಗೊಂಡಿದೆ. ಕರ್ನಾಟಕದ ಪ್ರಪ್ರಥಮ OTT ಪ್ಲಾಟ್ಫಾರ್ಮ್ ಎನ್ನುವ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿರುವ ವಿ4 ಸ್ಟ್ರೀಮ್ ದಿನಂಪ್ರತಿ ವಿನೂತನ ಬಗೆಯ ಮನೋರಂಜನಾ ಅಂಶಗಳನ್ನು ವೀಕ್ಷಕರಿಗೆ ನೀಡುವ ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅನೇಕ ಬಗೆಯ ವಿಭಿನ್ನ ಕಾರ್ಯಕ್ರಮಗಳು, ಶೋಗಳು ತಯಾರಾಗ್ತಾ ಇದ್ದು, ಈ ಮೂಲಕ ತುಳು ಭಾಷೆಯಲ್ಲೂ ಒಂದು ವಿನೂತನ ಕಂಟೆಂಟ್ ವಿ4 ಸ್ಟ್ರೀಮ್ ಮೂಲಕ ಸೇರ್ಪಡೆಯಾಗಲಿದೆ. ಅದು ಯಾವುದಪ್ಪ ಅಂದ್ರೆ ಟು ಆ್ಯಂಡ್ ಮೀ ಎನ್ನುವ ವೆಬ್ ಸೀರೀಸ್. ತುಳುನಾಡಿನ ಬಹುಮುಖ ಪ್ರತಿಭೆ ಸ್ವರಾಜ್ ಶೆಟ್ಟಿ ಅವರ ಕಥೆ, ಚಿತ್ರಕಥೆ, ನಿರ್ದೇಶನ ಮತ್ತು ನಟನೆಯನ್ನ ಒಳಗೊಂಡಿರುವ ಟು ಆ್ಯಂಡ್ ಮೀ ವೆಬ್ ಸೀರೀಸ್ ಶೀಘ್ರದಲ್ಲೇ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದ್ದು ಶೂಟಿಂಗ್ ಆರಂಭಗೊಂಡಿದೆ. LS ಮೀಡಿಯಾ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ತಯಾರಾಗ್ತಾ ಇದ್ದು, ಮಂಗಳೂರು ಸುತ್ತಮುತ್ತ ಚಿತ್ರೀಕರಣಗೊಳ್ಳಲಿರುವ ಟು ಆ್ಯಂಡ್ ಮೀ ವೆಬ್ ಸೀರೀಸ್ನ ಶೂಟಿಂಗ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಕ್ಯಾಮೆರಾ ಪೂಜೆ ನೆರವೇರಿಸಿ ತೆಂಗಿನಕಾಯಿ ಒಡೆದು ಶೂಟಿಂಗ್ ಆರಂಭಗೊಂಡಿತು. ತುಳು ಫಸ್ಟ್ ವೆಬ್ ಸೀರೀಸ್ ಪಂಡ ತುಳು ಟೀತ್ನಟ ವೆಬ್ ಸೀರೀಸ್ ಆದಿತ್ತು. ಸೊ ಫಸ್ಟ್ ಟೈಮ್ ಎಂಕಲ ಒಂಜಿ ತುಳು ವೆಬ್ ಸೀರೀಸ್ ಬರೋದುಂಡು. ಟು ಆ್ಯಂಡ್ ಮೀ ಪನ್ಪಿನಂಚಿನ ಪುದರಡು ಬರೋದುಂಡು ವಿ4 ಸ್ಟ್ರೀಮ್ LS ಪ್ರೊಡಕ್ಷನ್ ದಕಲ ಅಂಡರ್ಡ್. ಸೊ ಮಾತೆರ್ಲ ವಿ4 ಸ್ಟ್ರೀಮ್ ಆ್ಯಪ್ ಡೌನ್ಲೋಡ್ ಮನ್ಪ್ಲೆ ಟು ಆ್ಯಂಡ್ ಮೀ ಪನ್ಪಿನಂಚಿನ ವೆಬ್ ಸೀರೀಸ್ ಉಂಟು. ಕಾಯ್ನತ ಬೇಗ ಶೂಟಿಂಗ್ ಪ್ರೋಗ್ರೆಸ್ ಉಂಡು. ಸೊ ಶೂಟಿಂಗ್ ಮುಗಿ ಕೂಡಲೇ ನಿಕ್ಲೆ ಎದುರು ಆಜ್ ಎಪಿಸೋಡ್ಲ ಥ್ರೂ ವೆಬ್ ಸೀರೀಸ್ ಬರೋದುಂಡು. ಸೊ ಆ ವೆಬ್ ಸೀರೀಸ್ ಎಂಚ ಒಂಜಿ ಲವ್ ಸಬ್ಜೆಕ್ಟ್ ತುಳು ಟೀತ್ನಟ ಲವ್ ಸಬ್ಜೆಕ್ಟ್ ಏರ್ಲ ಪ್ಯೂರ್ಲಿ ಮಂತಿತ್ತಿಜೇರು. ಸೊ ಎಂಕ್ಲ ವೆಬ್ ಸೀರೀಸ್ ಥ್ರೂ ಎಂಕ್ಲ ಒಂಜಿ ಹೊಸ ಪ್ರಯತ್ನ ನಿಕ್ಲ ಮಾತಿರ್ನಲ್ಲ ಒಂಜಿ ಸಪೋರ್ಟ್ ಇಂಕ್ಲೆ ಖಂಡಿತ ಒದಲಬಹುದು. ಸೊ ವಿ4 ಸ್ಟ್ರೀಮ್ ಆ್ಯಪನ್ನು ತಪ್ಪಂದೆ ಪ್ಲೇಸ್ಟೋರ್ಗೆ ಹೋದು ಡೌನ್ಲೋಡ್ ಮನ್ಪ್ಲೆ ಐದು ಬಗ್ಗೆ ಎಂಕಲ್ನ ಟ್ಯೂನ್ ಡುಪ್ಲೆ ಎಂಕಲ್ನ ವೆಬ್ ಸೀರೀಸ್ ಬರ್ಕೊಂಡು ಐಟಿತ ಆಲ್ರೆಡಿ ಮಸ್ತ್ ಮೂವೀಸ್ ಕನ್ನಡ ಮೂವಿ ನೆಂಪುರ ಡಬ್ ಅಂತದೇರೆ ಅವೆಲ್ಲ ತೂಲೆ ಪ್ಲಸ್ ಎಂಕಲ ವೆಬ್ ಸೀರೀಸ್ ಬಂದಾಗ ಅವೆಲ್ಲ ತೂದು ಲೈಕ್ ಸಪೋರ್ಟ್. ಸ್ವರಾಜ್ ಶೆಟ್ಟಿ ಕಥೆ, ಚಿತ್ರಕಥೆ, ನಿರ್ದೇಶನ, ನಟನೆಯ ಟು ಆ್ಯಂಡ್ ಮೀ ವೆಬ್ ಸೀರೀಸ್ ಪ್ಯೂರ್ ಲವ್ ಸ್ಟೋರಿಯನ್ನ ಒಳಗೊಂಡ ಒಂದು ಅದ್ಭುತವಾದ ಕಥೆಯನ್ನ ಒಳಗೊಂಡಿದೆ. ಈ ವೆಬ್ ಸೀರೀಸ್ನಲ್ಲಿ ತೇಜಸ್ವಿನಿ, ದಿಶಾ ಪುತ್ರನ್, ರಚಿತ್ ಕದ್ರಿ, ರಂಜಿತಾ ಶೇಟ್, ನಿತೇಶ್ ಬಣ್ಣ ಹಚ್ಚುತ್ತಿದ್ದಾರೆ. ವಿನೋದ್ ರಾಜ್ ಕೋಕಿಲಾ ಅವರ ಸಂಗೀತ ಈ ವೆಬ್ ಸೀರೀಸ್ಗಿದ್ದು, ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಕೀರ್ತನ್ ಭಂಡಾರಿ, ರಕ್ಷಣ್ ಮಾಡೂರು ಸಾಹಿತ್ಯ ಒದಗಿಸಿದ್ದಾರೆ. ಛಾಯಾಗ್ರಹಣದಲ್ಲಿ ಮಂಜುನಾಥ್ ಪ್ರಸಾದ್ ಸಹಕರಿಸಿದ್ದಾರೆ. ಸಹ ನಿರ್ದೇಶಕರಾಗಿ ಸುಮನ್ ಸುವರ್ಣ, ಸಂದೇಶ್ ಶೆಟ್ಟಿ ಸಾನು, ರಜಿತ್ ಕದ್ರಿ, ಪವನ್ ಪೂವಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಲಾ ನಿರ್ದೇಶನದಲ್ಲಿ ಹರೀಶ್ ಆಚಾರ್ಯ, ಅಖಿಲೇಶ್, ಸಚಿನ್ ಸಹಕರಿಸಿದ್ರೆ ಕೊರಿಯೋಗ್ರಾಫರ್ ಆಗಿ ಸ್ವರ್ಣ, ಮೇಕಪ್ನಲ್ಲಿ ಎಡಿಟಿವ್ ಮೇಕ್ ಓವರ್ ಟೀಮ್ನಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ವಿ4 ಸ್ಟ್ರೀಮ್ ಮೂಲಕ ತುಳುವಿನತ್ತ ಮೊತ್ತ ಮೊದಲ ಬಾರಿಗೆ ಒಂದು ವೆಬ್ ಸೀರೀಸ್ ಮೂಡಿಬರಲಿದ್ದು, ಅತಿ ಶೀಘ್ರದಲ್ಲಿ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.